Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಹಾಗೆಯೇ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಿಟಾಡೆಲ್ ಡೆವಲಪರ್ಸ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಶಶಿ ಸೋಪ್ ಮತ್ತು ಪ್ರೈಮ್ ಮಸಾಲಾ. ಸೊ ವೀಕ್ಷಕರೇ, ಹಾಡಿನ ಪ್ರಯಾಣ ಯಾವತ್ತೂ ಕೊನೆ ಆಗಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ಯಾವಾಗಲೂ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು. ಸೊ ಎಷ್ಟೋ ಹಾಡುಗಾರರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಸೀಸನ್ 1 ಆಗಿರ್ಬೋದು ದೊಡ್ಡದಾದಂತಹ ಪ್ಲಾಟ್ಫಾರ್ಮ್ ಅನ್ನು ಕಲ್ಪಿಸಿಕೊಟ್ಟಿದೆ. ಸೊ ಈಗ ಸೀಸನ್ 2 ಬೇರೆ ಸ್ಟಾರ್ಟ್ ಆಗಿದೆ. ಅದೆಷ್ಟೋ ಹಾಡುಗಾರರಿಗೆ ಮತ್ತೊಂದು ವೇದಿಕೆಯಾಗಿ ಈ ಸೂಪರ್ ಸಿಂಗರ್ ಸೀಸನ್ 2 ಮೂಡ್ತಾ ಬರ್ತಾ ಇದೆ. ಸೊ ಹಾಗಿರುವಾಗ ವೀಕ್ಷಕರೇ, ಒನ್ಸ್ ಅಗೈನ್ ಇವತ್ತಿನ ಒಂದು ಸಂಚಿಕೆಗೆ ಮೊದಲ ಸುತ್ತಿಗೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜಯ್ ಡಿಕ್ಸನ್. ಸೊ ವೀಕ್ಷಕರೇ, ಇವತ್ತಿನ ಸುತ್ತಲ್ಲಿ ತುಂಬಾ ಜನ ಹಾಡುಗಾರರು ಬರ್ಲಿಕ್ಕಿದ್ದಾರೆ, ತಮ್ಮ ಹಾಡಿನ ಒಂದು ಪ್ರತಿಭೆಯನ್ನು ನಮ್ಮ ವೇದಿಕೆಯಲ್ಲಿ ತೋರ್ಪಡಿಸಲಿಕ್ಕಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ಸ್ ವಿತ್ ಟುಡೇಸ್ ಎಪಿಸೋಡ್. ಹಾಗೇನೆ ಮೊದಲ ಕಂಟೆಸ್ಟೆಂಟ್ ಅನ್ನು ಕರೆಯೋದಕ್ಕಿಂತ ಮುಂಚೆ ವಿ ಲೈಕ್ ಟು ವೆಲ್ಕಮ್ ಆ ಜಡ್ಜಸ್. ಗೊತ್ತಿದೆ ನಿಮಗೆ, ಸೂಪರ್ ಜಡ್ಜ್ ಆಗಿ ನಮ್ಮ ಜೊತೆಗೆ ಶ್ರೀ ಗುರುಕಿರಣ್ ಸರ್ ಅವರಿದ್ದಾರೆ, ರಾಜ್ಗೋಪಾಲ್ ಸರ್ ಅವರಿದ್ದಾರೆ, ಕದ್ರಿ ಮಣಿಕಾಂತ್ ಸರ್ ಇದ್ದಾರೆ. ಸೊ 3 ಜಡ್ಜಸ್ ಅನ್ನು ಕೂಡ ಇವತ್ತಿನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ, ಸೊ ಇವತ್ತಿನ ನಮ್ಮ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ದಿನಕರ್ ಅವರು. ಸೊ ದಿನಕರ್ ಅವರು ಚೆಲುವಿನ ಚಿತ್ತಾರ ಸಿನಿಮಾದ ಹಾಡು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅದ್ಭುತವಾದಂತಹ ಸಿನಿಮಾ, ಈ ಸಿನಿಮಾದ ಹಾಡು ಜನುಮದ ಗೆಳತಿ. ಸೊ ಈ ಹಾಡನ್ನು ಹಾಡ್ಲಿಕ್ಕಿದ್ದಾರೆ ದಿನಕರ್ ಅವರು. ಸೊ ಲೆಟ್ಸ್ ವೆಲ್ಕಮ್ ದಿನಕರ್ ಆನ್ ಸ್ಟೇಜ್.
ಅಂಜದೆ ಎದೆ ಕೊಡುವೆ ಮಗುವಂತೆ ಲಾಲಿಸಲೇನು ಮಡಿಲಲ್ಲಿ ತೂಗಿಸಲೇನು ಬೆಳದಿಂಗಳೂಟ ಮಾಡಿಸಲೇನು ಕಣ್ಮುಚ್ಚಿ ಕುಳಿತರೆ ನೀನು ಕಣ್ಣಾಗಿ ಇರುವೆ ನಾನು ಕನಸಲ್ಲೂ ಕಾವಲಿರುವೆ ಕಣ್ಣೀರು ಬಂದಲ್ಲಿ ಕಣ್ಮರೆಯಾಗುವೆನು ನನಗೆ ನೀನೇ ಉಸಿರು ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನುಸಿರೇ 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 ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ ಎಂದು ದಿನಕರ್ ಸರ್ ಏನು ಹೇಳಿ ಫಸ್ಟ್ ಪಾಯಿಂಟ್ ಅಂದರೆ ನಿಮ್ಮದೊಂದು ಇಂಪ್ರೆಸಿವ್ ಹೈ ರೇಂಜ್ ವಾಯ್ಸ್. ಯಾಕಂದರೆ ಒಬ್ಬರನ್ನ ಕೇಳಬೇಕಾದ್ರೆ ಇಂಪ್ರೆಸಿವ್ ಆಗುತ್ತೆ, ಬಟ್ ಏನಂದರೆ ಪಿಚ್ಚಿಂಗ್ ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಆ ಹೈ ರೇಂಜ್ ಇದೆಯಲ್ಲ, ದಟ್ ಈಸ್ ಪ್ಲಸ್ ಪಾಯಿಂಟ್ ನಿಮಗೆ. ಅದು ಒಬ್ಬರನ್ನ ಇಂಪ್ರೆಸ್ ಮಾಡುತ್ತೆ ವಾಯ್ಸ್. ಆದರೆ ನಿಮ್ಮದು ಆ ಟಚ್ಚಿ ಇದೆ ನಿಮ್ಮ ವಾಯ್ಸಲ್ಲಿ, ಒಂದು ಏನು ಹೇಳ್ತಾರೆ, ಒಂದು ಟಚ್ನೆಸ್ ಇದೆ, ಒಬ್ಬರನ್ನ ಇಂಪ್ರೆಸ್ ಮಾಡ್ತೀರಾ. ಅದೇ ನನ್ನು ಸೀರೆ ಅಂತ ಹೇಳ್ತೀರಲ್ಲ, ಅದೆಲ್ಲ ಕರೆಕ್ಟ್ ನೋಟ್ ರೀಚ್ ಆದರೆ ಇಟ್ ವಿಲ್ ಬಿ ವೆರಿ ನೈಸ್. ಅದು ತುಂಬ ರಿಜಿಸ್ಟರ್ ಆಗುತ್ತೆ, ಬಟ್ ಅಲ್ಲೆಲ್ಲ ರೀಚ್ ಆಗಿಲ್ಲ. ಸೆಕೆಂಡ್ ಕೊನೆಯಲ್ಲಿ ಹಾಡಬೇಕಾದ್ರೂ ನನ್ನು ಸೀರೆ ಫಸ್ಟ್ ಟೈಮ್ ರೀಚ್ ಆಗಿಲ್ಲ, ಸೆಕೆಂಡ್ ಟೈಮ್ ನನ್ನು ಸೀರೆ ಇನ್ನೂ ಮೇಲೋಗುತ್ತಲ್ಲ, ದಟ್ ವಾಸ್ ಪರ್ಫೆಕ್ಟ್. ಆಮೇಲೆ ಚರಣದಲ್ಲೂ ಹಾಗೆ ಜೀವನವೇ ಇಲ್ಲ, ಅಲ್ಲೆಲ್ಲ ಪಿಚ್ಚಿಂಗ್ ಶ್ರುತಿ ಎಕ್ಸಾಕ್ಟ್ ನಿಲ್ತಾ ಇರಲಿಲ್ಲ. ಆಮೇಲೆ ಎರಡನೇ ಚರಣ ಚೆನ್ನಾಗಿತ್ತು, ಅದರಲ್ಲೂ ಎಂಡ್ ಚರಣ ಎಂಡ್ ಆಗ್ತಾ ತಿರ್ಗಾ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ಮೇನ್ ಅಂದರೆ ನಿಮ್ಗೆ ಒಳ್ಳೆ ವಾಯ್ಸ್ ಇದೆ, ಇಂಪ್ರೆಸಿವ್ ಹೈ ರೇಂಜ್ ವಾಯ್ಸ್ ಇದೆ. ಸ್ವಲ್ಪ ಅದ್ರ ಮೇಲೆ ನೀಟಾಗಿ ವರ್ಕ್ ಮಾಡಿದರೆ ನೀವು ಬೇರೆ ಕಡೆ ಇರ್ತೀರ, ಚೆನ್ನಾಗಿ ಹಾಡ್ತೀರ. ಥ್ಯಾಂಕ್ ಯು ಸರ್. ಓಕೆ ದಿನಕರ್, ವಾಯ್ಸ್ ಅದು ಹೇಳ್ದಂಗೆ ಚೆನ್ನಾಗಿತ್ತು. ಇದು ಸಾಂಗ್ ಯಾರು ಹಾಡಿದ್ದು ಗೊತ್ತಾ? ಚೇತನ್ ಮನೋಮೂರ್ತಿ ಕಂಪೋಸ್ ಮಾಡಿ. ಚೇತನ್ ಕರೆಕ್ಟ್, ಮನೋಮೂರ್ತಿ ಪಾರ್ಷಲಿ ಕರೆಕ್ಟ್. ಯಾಕಂದರೆ ಇದನ್ನು ಒರಿಜಿನಲ್ ಕಂಪೋಸ್ ಮಾಡಿದ್ದು ಜೋಶ್ವಾ ಶ್ರೀಧರ್, ಒರಿಜಿನಲ್ ಹರಿಚರಣ್ ಹಾಡಿದ್ದು. ಇಲ್ಲಿ ಈ ಸಾಂಗ್ನ ಚೇತನ್ ಸಾಸ್ಕ ಹಾಡಿದ್ದು, ಬಟ್ ಒರಿಜಿನಲ್ ಟ್ಯೂನ್ ಜೋಶ್ವಾ ಶ್ರೀಧರ್ದು. ಜೋಶ್ವಾ ಶ್ರೀಧರ್ ನನ್ನ ಜೊತೆ ಒಂದು 4-5 ವರ್ಷ ವರ್ಕ್ ಮಾಡಿದೆ ನನ್ನ ಜೊತೆ. ಈಸ್ ಎ ಪ್ರೋಗ್ರಾಮರ್, ಕೀಬೋರ್ಡ್ ಪ್ರೋಗ್ರಾಮರು. ರೆಹಮಾನ್ ಜೊತೆನೂ ವರ್ಕ್ ಮಾಡಿದ. ಅವನ್ ಕಂಪೋಸಿಂಗ್ ಇದು. ಚೆನ್ನಾಗಿ ಹಾಡಿದೀಯಾ. ಥ್ಯಾಂಕ್ ಯು ಸರ್. ಅದೇ ಮ್ಯೂಸಿಕ್ ಸ್ವಲ್ಪ ಕಲ್ತ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಂದರೆ ಸ್ವರ ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಿನ್ನ ವಾಯ್ಸು ಇಂಪ್ರೆಸಿವ್ ಹೇಳ್ದಂಗೆ ಕೂತ್ಕೊಂಡು ತುಂಬ ಚೆನ್ನಾಗಿ ಕೇಳುತ್ತೆ. ಸೆಕೆಂಡ್ ಚರಣ ಬೆಟ್ರು. ಫಸ್ಟ್ ಚರಣದಲ್ಲಿ ಅಂದರೆ ಯಾವ ನೋಟ್ ಹಾಡ್ತಾ ಇದೆಯಾ ಅಂತ ಕಾನ್ಫಿಡೆನ್ಸ್ ಇಲ್ಲೇ ಹಾಡ್ದಂಗೆ ತೇಲ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ಯು ಹ್ಯಾವ್ ಟು ಕರೆಕ್ಟ್ ಮಾಡಬೇಕು. ಅದರ್ವೈಸ್ ಕೇಳೋಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಥರ ವಾಯ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಒರಿಜಿನಲ್ ಸ್ಕೇಲಲ್ಲಿ ಹಾಡಿದ್ರೆ ಅವ್ರು ಚೇಂಜ್ ಮಾಡಿದ್ರಾ? ಹೈ ಮಾಡಿದ್ರಲ್ಲ, ಎಷ್ಟು ಹೈ ಮಾಡಿದ್ರಾ? ನನ್ನ ಲೆಕ್ಕದಲ್ಲಿ ಒಂದು 2 ಸೆಮಿಟೋನ್ಗಿಂತ ಜಾಸ್ತಿ ಮಾಡಿದ್ದೀರಾ ಅಲ್ಲ? ಅದೊಂದಿದೆ, ರೇಂಜ್ ಸೂಪರ್ ಆಗಿದೆ. ಅದೇ ನೀವು ಹೇಳ್ದಂಗೆ, ಯಾಕಂದರೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ವಾಯ್ಸ್ ಚೆನ್ನಾಗಿದೆ. ಸ್ವಲ್ಪ ಸಿಂಗಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಅದು ಹೇಳ್ದಂಗೆ ನೋಟ್ ಪಕ್ಕ ಅಲ್ಲೆಲ್ಲೇ ಕೂತ್ಕೊಳ್ಳಲ್ಲ, ಅಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ಕೇಳುತ್ತೆ ಈ ವಾಯ್ಸಲ್ಲಿ. ಈ ಸಾಂಗ್ ಒರಿಜಿನಲ್ ಹಾಡಿದ್ರೆ ನೀವು ಚೆನ್ನಾಗಿ ಕೇಳ್ತಾ ಇತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಯಿ ರೂಪ ಅವರು ಪುತ್ತೂರಿಂದ. ಯಾವ ಹಾಡು ಹಾಡ್ತಾರೆ, ಹೇಗೆ ಹಾಡ್ತಾರೆ, ಲೆಟ್ಸ್ ವಾಚ್ ಸಾಯಿ ರೂಪ ಆನ್ ಸ್ಟೇಜ್. लब पर आए गीत सुहाने, मान न जियरा लख बहाने। लब पर आए गीत सुहाने, मान न जियरा लख बहाने। लब पर आए गीत सुहाने, मान न जियरा लख बहाने। याद तिहारी आए सताने, मन लागे रे पछताने हो। मोरे सैया में लगू तोरे पैया, बलमावा ना जावो पर दे। सजना जी करूँ मैं कैसे राजी, पिया जी लागे जिया कोठे। हो मन की पीरा कोई न जाने, मन ये जाने मैं जानू न जाने बैरी दुनिया। आए न बादल नीर बहाने, ना कोई भवरा न गलिया मुरझाई हाय बगिया। लड़ बचताओ समझ न पाओ, रूठे पिया को कैसे मनाओ। बीत जिया के किसको दिखाओ, किसको बताओ कलेस हो। कन्हाई न छोड़ ले कलाई, दुहाई भूल न जादर वेस। मोरे सैया में लागू तोरे भैया, बलमावा ना जाओ पर दे। लागे जिया कोठे, लागे जिया को लागे जिया को, लागे जिया को, लागे जिया कोठे। थैंक यू। ಸಾಯಿ ರೂಪ. ಎಸ್ ಸರ್. ಗುರುಗಳು ವಿದುಷಿ ಶೈಲಜಾ ಶ್ರೀರಾಮ್, ಮೈಸೂರಿನವರು. ಮೈಸೂರಿನವ್ರು. ನೀವೆಲ್ಲಿಂದ? ಪುತ್ತೂರು. ಪುತ್ತೂರು. ಓಕೆ. ಅಂದರೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಯುವರ್ ಸಾಂಗ್ ಸಿಲೆಕ್ಷನ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಐ ಫೆಲ್ಟ್ ಯು ಆರ್ ವೆರಿ ಕಂಫರ್ಟಬಲ್ ಈ ಒಂದು ಜಾನರಲ್ಲಿ. ಅಂದರೆ ತುಂಬ ವಿಭಿನ್ನವಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಓವರಾಲ್ ತುಂಬ ಚೆನ್ನಾಗಿ ಹಾಡಿದ್ರಿ. ಒಂದು 2-3 ಕಡೆಯಲ್ಲಿ ಅಂದರೆ ಚರಣದಲ್ಲೆಲ್ಲ ಸ್ವಲ್ಪ ಮಿಸ್ ಆಯಿತು. ಸೊ ಇಮಿಡಿಯೇಟ್ಲಿ ಈ ಥರ ಸಾಂಗ್ಗಳನ್ನು ಹಾಡಿದಾಗ ಇಮಿಡಿಯೇಟ್ಲಿ ಇದನ್ನು ಕಲಿಸಿದವರು ಯಾರು, ಗುರುಗಳು ಯಾರು, ನಿಮ್ಮ ಪಾಠಾಂತರ ಏನು ಎಂತ ಎಲ್ಲ ಕೇಳಬೇಕು ಅಂತ ತುಂಬ ಕುತೂಹಲ ಜಾಸ್ತಿ ಆಗುತ್ತೆ. ಸೊ ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೊ ಸರ್. ಗುರುಗಳ ಹೆಸರನ್ನು ಇನ್ನೂ ಶೈನ್ ಮಾಡಿ. ಓಕೆ, ವಿದುಷಿ ಶೈಲಜಾ ಶ್ರೀರಾಮ್. ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ Sai Rupa, yeah. The song is a very tough song. Charana, not very impressive. Pallavi was amazing. ಫಸ್ಟ್ ಒಮ್ಮೆ ಬಂದಾಗ ಎಲ್ಲ ಒಮ್ಮೆ ಅಂತ ಆಯಿತು. ಚರಣಕ್ಕೆಲ್ಲ ಬಿತ್ತು. ಮತ್ತು
ಯಾಕಂದರೆ ಇದು ಆಲ್ ಸಂಗತೀಸ್ ಇದೆಯಲ್ಲ, ಸ್ವರ ಪಕ್ಕ ಹಂಗೆ ಕೂತ್ರೇ ಚೆನ್ನಾಗಿ ಕೇಳೋದು. ಅದು ತೇಲ್ಕೊಂಡು ಹೋಗ್ತಾ ಇದೆ. ಎವ್ರಿ ನೋಟ್ ಪಕ್ಕ ಅಲ್ಲಿ ಕೂತು ನೆಕ್ಸ್ಟ್ ನೋಟಿಗೆ ಜಂಪ್ ಆಗಬೇಕು. ಇಲ್ಲದೆ ಬೆಂಡ್ ಬಂದಾಗ ಆದರೆ ಈ ಪರ್ಟಿಕ್ಯುಲರ್ ಸಾಂಗಿಗೆ ಅಷ್ಟೊಂದು ಚೆನ್ನಾಗಿ ಕೇಳಲ್ಲ. ಚರಣ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು. ಐ ಥಿಂಕ್ ಸ್ವಲ್ಪ ಅಲ್ಲ, ತುಂಬ ಮಿಸ್ಟೇಕ್ ಆಯಿತು. ಬಟ್ ಆನ್ ದಿ ಹೋಲ್ ಇಟ್ಸ್ ಎ ಟಫ್ ಸಾಂಗ್ ಆ್ಯಂಡ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಿಲನ್ ಅವರು. ಸೊ ಮಿಲನ್ ಅವರು ಹಾಡ್ತಾ ಇರುವಂತಹ ಹಾಡು ಪವಡಿಸು ಪರಮಾತ್ಮ ಅಂತ ಹೇಳುವಂತಹ ಒಂದು ಅದ್ಭುತವಾದಂತಹ ಹಾಡು. ಸೊ ಮಿಲನ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. ಸೊ ಲೆಟ್ಸ್ ವೆಲ್ಕಮ್ ಹಿಮ್ ಆನ್ ಸ್ಟೇಜ್. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಚೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಚೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ಧನ್ಯವಾದಗಳು. ಮಿಲನ್ ನಮಸ್ತೆ. ನಮಸ್ತೆ.
ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಇದು. ಎಸ್ ಪಿ ಸರ್ ಇದು ಒನ್ ಆಫ್ ದ ಜೆಮ್ಸ್ ಇದು, ಅಷ್ಟು ಒಳ್ಳೆ ಸಾಂಗ್. ಚೆನ್ನಾಗಿ ಹಾಡಿದ್ರಿ. ಸ್ಟಾರ್ಟಿಂಗ್ ಹಮ್ಮಿಂಗ್ ಸ್ವಲ್ಪ ಟೈಮಿಂಗ್ ಮಿಸ್ ಆಯ್ತು ಅನಿಸ್ತಾಯಿತ್ತು ನನಗೆ. ಹೌದು ತಾಳ ಇರಲಿಲ್ಲ, ಅದು ಕರೆಕ್ಟ್ ಹಮ್ಮಿಂಗ್ ಬರಬೇಕು, ಅದು ಆಗಿಲ್ಲ. ಆಮೇಲೆ ಎಕ್ಸ್ಪ್ರೆಷನ್ ತುಂಬಾ ಬೇಕಿದೆ ಹಾಡಿಗೆ, ಯಾಕಂದರೆ ಇದು ಒಂದು ದೇವರ ಜೊತೆ ಹಾಡಿದ ಥರ ಹಾಡು, ಮತ್ತು ಪವಡಿಸು ಪರಮಾತ್ಮ ಅಂತ ಆ ಥರ ಇದು ತುಂಬ ದೈನ್ಯತೆ ಬೇಕು ಈ ಹಾಡಲ್ಲಿ. ಮತ್ತು ಎಸ್ ಪಿ ಸರ್ ಅಂತೂ ಅವ್ರ ಜೀವನೇ ತುಂಬಿಸಿ ಹಾಡಿರೋ ಹಾಡಿದು. ನೀವು ಹಾಡಿದಿರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ನೂ ಆ ಎಕ್ಸ್ಪ್ರೆಷನ್ ಭಾವನೆಗಳು ಇನ್ನೂ ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಚರಣದಲ್ಲಿ ಸ್ವಲ್ಪ ಪಿಚ್ಚಿಂಗ್ ಹೋಯಿತು. ಆಮೇಲೆ ಅನುಸೂಯೆ ಅದು ಆ ಗ್ಲೈಡಿಂಗ್ ಎಲ್ಲ ಇದೆಯಲ್ಲ, ಅದು ನೀವು ಅನುಸೂಯೆ ಅಂತ ಸ್ಟ್ರೈಟ್ ಹೇಳಿದರು. ಅದು ತುಂಬ ಸಣ್ಣ ಸಣ್ಣ ಸೂಕ್ಷ್ಮತೆಗಳಿದೆ ಈ ಹಾಡಲ್ಲಿ, ಚೆನ್ನಾಗಿ ಕೇಳಬೇಕಿದು. ಅದರಲ್ಲಿ ತುಂಬ ಸಣ್ಣ ಸಣ್ಣ ಸಂಗತಿ, ಆಮೇಲೆ ಅನುಗಾಲ ಅದಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಸೂಕ್ಷ್ಮತೆಗಳು ತುಂಬ ಇದೆ ಈ ಹಾಡಲ್ಲಿ. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಓವರ್ ಆಲ್ ಜನರಲಾಗಿ ಕೇಳ್ಬೇಕಾದ್ರೆ ಹಾಡು ಚೆನ್ನಾಗೇ ಇತ್ತು, ಬಟ್ ವಾಟ್ ಏನು ಹೇಳ್ತಿದ್ದೀನಿ ಅಂದರೆ ಡಿಟೇಲಾಗಿ ಕೇಳಿದಾಗ ದೇರ್ ಆರ್ ಸೋ ಮೆನಿ ಫ್ಲಾಸಸ್. ಲೆಟ್ಸ್ ಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ ಮಿಲನ್ ನಮಸ್ತೆ ಸರ್. ನೀವು ಯಾವ ಎಲ್ಲಿಂದ ಊರು? ಇಲ್ಲಿ ಸಚೇರಪೇಟೆ, ಉಡುಪಿ ಡಿಸ್ಟ್ರಿಕ್ಟ್. ಓಕೆ. ಸಿ ಫಸ್ಟ್ ಆಫ್ ಆಲ್ ನಿಮಗೆ ಯು ಗಾಟ್ ಅ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯಿತಾ? ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮಾಡ್ಯುಲೇಷನ್ ಚೆನ್ನಾಗಿದೆ, ಓಪನ್ ಪ್ರೆಸೆಂಟೇಷನ್ ಚೆನ್ನಾಗಿದೆ, ಎವ್ರಿಥಿಂಗ್ ಫೈನ್. ಮೇಜರ್ ಪ್ರಾಬ್ಲಮ್ ಸಿಂಗಿಂಗ್. ಎಸ್. ಏನು ಸಿಂಗಿಂಗ್ ಅಂದರೆ ಏನು ಹೇಳು? ಟೆಕ್ನಿಕ್, ಹಾಡುಗಾರಿಕೆ. ಹಾಡುಗಾರಿಕೆ ಟೆಕ್ನಿಕಲ್ ಎಲ್ಲ ಪಕ್ಕ ಇದೆ. ನಾನು ಹೇಳೋದು ಬೇಸಿಕ್ ಇದೆಯಲ್ಲ, ಶ್ರುತಿ ಮಿಸ್ ಆಗ್ತಾ ಇದೆ. ಏನು ಹಾಡಿದ್ರು ಅದೇ ಹೇಳೋದಲ್ಲ, ಶ್ರುತಿಯಲ್ಲಿ ಇರೋದಿಲ್ಲ. ನೀನು ಆ್ಯಕ್ಚುಲಿ ನಿಂದೇನು ಬೇರೆ ವಿಷಯದಲ್ಲಿ ಕವರ್ ಆಗುತ್ತೆ, ನೋಡೋಕೆ ಕೇಳಿದಾಗ ಚೆನ್ನಾಗಿದೆ ಅನಿಸುತ್ತೆ. ಶ್ರುತಿ ತುಂಬ ಕಡೆ, ಸ್ವಲ್ಪ ಅಲ್ಲ ತುಂಬ ಕಡೆ ಮಿಸ್ ಹೊಡಿತಾ ಇದೆ. ಬಟ್ ಅದೇನಾಗುತ್ತೆ, ನಿನ್ನ ಎಕ್ಸ್ಪ್ರೆಷನಿಂದ, ನಿನ್ನ ವಾಯ್ಸಿಂದ ತೇಲ್ಸ್ಕೊಂಡು ಹೋಗುತ್ತೆ. ಬಟ್ ಆ್ಯಕ್ಚುಲಿ ನೀನು ಸಿಂಗಿಂಗ್ ಪಕ್ಕಾ ಮಾಡಿದರೆ ದರ್ ಇಸ್ ನೊಬಡಿ ಟು ಸ್ಟಾಪ್ ಯು. ಸಿಂಗಿಂಗ್ ಇನ್ನು ಐ ಥಿಂಕ್ ಎಲ್ಲಿ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಕ್ಲಾಸಿಗೆ ಹೋಗ್ತಿದ್ದೆ, ಈಗ ಸ್ವಲ್ಪ ದಿವಸದಿಂದ ಹೋಗ್ತಿಲ್ಲ. ಪ್ರಾಕ್ಟೀಸ್ ಬಿಟ್ಟರೆ ಎಷ್ಟು ದೊಡ್ಡ ಸಿಂಗರು ಮತ್ತು ಹಾಡೋಕ್ಕೆ ಕಷ್ಟ. ಮತ್ತು ರಿಹರ್ಸಲ್ ಯಾವತ್ತೂ ಪ್ರಾಕ್ಟೀಸ್, ಒಬ್ಬ ಸಿಂಗರ್ಗೆ ಪ್ರಾಕ್ಟೀಸ್ ಈಸ್ ಎ ಮಸ್ಟ್. ಪ್ರಾಕ್ಟೀಸ್ ಬಿಟ್ಟರೆ ಅವನು ಹಳೆ ಥರ ಫ್ಲೋಲಿ ಹಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಏನೋ ಮಾಡ್ತಾ ಇರಬೇಕು, ಇಲ್ಲದ್ರೆ ಸಿಂಗಿಂಗ್ ನನಗೆ ಹೇಳೋದು ಇಷ್ಟು ಒಳ್ಳೆಯದು. ಟೆಕ್ನಿಕ್ ಎಲ್ಲ ಚೆನ್ನಾಗಿದೆ, ಹಾಡೋದು ನಿಂದು ಎಲ್ಲ ಚೆನ್ನಾಗಿದೆ. ನಾನು ಹೇಳೋದು ಶ್ರುತಿ ಕೊಡ್ತಾ ಇಲ್ಲ ಅಂದರೆ ಚೆನ್ನಾಗಿ ಕೇಳಲ್ಲ. ಫೈನಲಿ ಅದಕ್ಕಿಂತ ಎಷ್ಟೋ ಚೆನ್ನಾಗಿ ಬರ್ಬೋದು ಈ ಸಾಂಗ್. ಇದಾದಮೇಲೆ ಎಸ್ ಪಿ ಹಾಡಿದ ಸಾಂಗು, ಈ ಹಾಡು ಮೊದಲು ಕೇಳಿ ಐ ಥಿಂಕ್ ನನಗೆ ಕೇಳಿದರು ರಾಜ್ಕುಮಾರ್ ಅವರು ಮತ್ತೆ ಹಾಡಬೇಕು ಅಂತ ಹೇಳಿದಂತೆ ಎಕ್ಸ್ಪ್ರೆಷನ್ ಚೆನ್ನಾಗಿ ಬಂದಿಲ್ಲ ಅಂತ. ಸ್ಟುಡಿಯೋ ಕರೆಸಿ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಎಲ್ಲಿ ಮತ್ತೆ ಹಾಡ್ತೀನಿ ಅಂತ ಎಸ್ ಪಿ ಸರ್ ಹೇಳಿದಾಗ ರಾಜ್ಕುಮಾರ್ ಅವರು ಮತ್ತೆ ಕೇಳಿ, ಸಾರಿ ನಾನು ಟೇಪ್ ರೆಕಾರ್ಡ್ ಕೇಳೋದಾಗ ಗೊತ್ತಾಗಿಲ್ಲ, ಇದು ತುಂಬ ಚೆನ್ನಾಗಿ ಬಂದಿದೆ, ಏನೂ ಬೇಡ ಆ್ಯಸ್ ಇಟ್ ಈಸ್ ಇರಲಿ ಅಂದ್ರಂತೆ. ಸೊ ಫಸ್ಟ್ ಟೈಮ್ ರಾಜ್ಕುಮಾರು ಎಸ್ ಪಿ ಅವರಿಗೆ ಸಾರಿ ಕೇಳಿದಂತೆ ಈ ಹಾಡಿಗೆ. ಸೊ ಇಟ್ಸ್ ಗಾಟ್ ಎ ಲಾಂಗ್ ಹಿಸ್ಟ್ರಿ. ಶ್ರೀನಿವಾಸ್ ಕಲ್ಯಾಣ ಚಿತ್ರದ್ದು ಚೆನ್ನಾಗಿ ಹಾಡಿದ್ರ, ಇದಕ್ಕೆ ಇನ್ನು ತುಂಬ ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಅನಿಸ್ತು ನನಗೆ. ಆಲ್ ದಿ ಬೆಸ್ಟ್ ಮಿಲನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಲ್ಲವಿ ಅವರು. ಅಮ್ಮ ನಾನು ದೇವರಾಣೆ ಗೊತ್ತಿದೆ, ಸೂಪರ್ ಆದಂತಹ ಹಾಡು. ಸೊ ಆಲ್ ದ ವೆರಿ ಬೆಸ್ಟ್ ಪಲ್ಲವಿ ಅಂತ ಹೇಳ್ತಾ ಲೆಟ್ಸ್ ವೆಲ್ಕಮ್ ಹರ್ ಆನ್ ಸ್ಟೇಜ್. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ.
ಪಲ್ಲವಿ. ಹಲೋ ಸರ್. ಸೊ ವೆನ್ ಯು ಕೇಮ್ ಟು ದ ಸ್ಟೇಜ್, ಸೊ ನಮಗೆ ಅಂದರೆ ಒಂದು ಸ್ವಲ್ಪ ಇಟ್ ವಾಸ್ ಲೈಕ್ ಅ ಲಿಟಲ್ ಜರ್ಕ್ ಆಯ್ತು, ಏನಂದರೆ ಓಕೆ ದೇರ್ ಇಸ್ ಅ ಗುಡ್ ಸಿಂಗರ್ ಅಂತ. ಆ್ಯಂಡ್ ರಿಯಲಿ ಯು ಪ್ರೂವ್ಡ್ ಇಟ್ ರೈಟ್. ಥ್ಯಾಂಕ್ ಯು ಸರ್. ಸೊ ವೆರಿ ಇಂಪ್ರೆಸಿವ್ ಸಿಂಗಿಂಗ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರಿ ಇಂಪ್ರೆಸಿವ್. ಒಂದು 2 ಕಡೆ ಪಿಚ್ಚಿಂಗ್ ಬಿಟ್ಟರೆ, ಬಟ್ ಯು ಪುಲ್ಡ್ ಇಟ್ ಆಫ್ ರಿಯಲಿ ವೆಲ್. ಆ್ಯಂಡ್ ಥ್ಯಾಂಕ್ ಯು ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯುವರ್ ಗುರು. ರಿಯಲಿ ಆ ಪಾಠಾಂತರ ಕಾಣ್ತಾ ಇದೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಅಮ್ಮ ನಾನು ದೇವರಣೆ ನಿನ್ನ ಹಾಡಿಗೆ ಬಿದ್ದೆನಮ್ಮ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದೀಯಾ. ಯಾರು ಗುರುಗಳು ಯಾರು? ಸತ್ಯಚರಣ್ ಶೆಣೈ, ಉಡುಪಿಯಿಂದ ಸರ್. ಓಕೆ, ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಿನ್ನ. ಐ ಥಿಂಕ್ ಜಸ್ಟ್ ಸೇ ವಾರೆ ವಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಪಲ್ಲವಿ ಅವರು ಹಾಡಿ ಅಂತೂ ಆಯ್ತು. ಆಲ್ ದ ವೆರಿ ಬೆಸ್ಟ್ ಪಲ್ಲವಿ. ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಾ ಇಲ್ವಾ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಕಮಿಂಗ್ ಅಪ್ ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸೌರಭ್ ಅವರು. ಸೊ ಸೌರಭ್ ಅವರು ಹಾಡ್ತಾ ಇರುವಂತಹ ಹಾಡು ಅಮರ್ ಸಿನಿಮಾದ ಹಾಡು ಸುಮ್ಮನೆ ಹೀಗೆ ನಿನ್ನನೆ. ಸೂಪರ್ ಆದಂತಹ ಹಾಡು, ರೊಮ್ಯಾಂಟಿಕ್ ಬೇಸ್ ಆಗಿರುವಂತಹ ಹಾಡು. ಸೊ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ಸೌರಭ್ ಆನ್ ಸ್ಟೇಜ್. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ ನೀನಿರು ಈ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೀಗೆ ನಿನ್ನನೆ. ಮರೆತೆ ಬಿಡುವೆನು ಜಗವ ನಡುವೆ, ಎಲ್ಲೋ ಹೊರಟರು ಎಲ್ಲೋ ತಲುಪಿರುವೆ. ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ, ನೀನೆ ನನ್ನ ಸ್ವಂತ ಲೋಕಕ್ಕೆಲ್ಲ ಕೂಗಿ ಹೇಳೋ ಆಸೆ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಮೊದಲ ಮಳೆಯಲಿ ನೆನೆದ ಅನುಭವವೇ, ಹೋ ಬಿಡದೆ ಪದೇ ಪದೇ ನೆನೆದ ಅನುಭವವೇ. ನೂರು ನೂರು ಸಾವಿರಾರು ಸಂಜೆಯಲ್ಲಿ ನಾವು ಒಂಟಿ ಕೂತು ಬಾಕಿ ಮಾತು ಆಡುವಾಗ ಅಲ್ಲೇ ಬರಲಿ ಸಾವು. ಸುಮ್ಮನೆ
ಫಿಲ್ಮ್ದಿದು? ಅಮರ್ ಅಂತ. ಅಮರ್ ಅಮರ್ ಹಾಂ, ಓಕೆ. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಕೇಳ್ತಾ ಇತ್ತು. ಥ್ಯಾಂಕ್ ಯು ಸರ್. ಪರ್ಟಿಕ್ಯುಲರ್ಲಿ ಚರಣ, ನನಗೆ 2 ಚರಣನೂ ಇಷ್ಟ ಆಯಿತು. ಅಂದರೆ ಆ ಚೇಂಜ್ ಓವರ್ ಥರ ಇದೆ ಅದು, ಇಟ್ ಈಸ್. ಬಟ್ ಈ ಪಲ್ಲವಿ ಪ್ರತಿ ಸಲ ನನಗೆ ಯಾಕೋ ಅಷ್ಟು ಏನೋ ಮೇ ಬಿ ಬ್ಯಾಕಿಂಗ್ ಕಾರ್ಡ್ಸ್ ಜೊತೆ ಸಿಂಕ್ ಆಗ್ತಿರ್ಲಿಲ್ಲೋ ಏನೋ, ವಾಟ್ ಐ ಫೆಲ್ಟ್. ಎಸ್ ಸರ್. ಪಲ್ಲವಿ ನನಗೆ ಅಷ್ಟು ಇಂಪ್ರೆಸಿವ್ ಆಗಿ ಬರಲಿಲ್ಲ. ಚರಣ ನನಗೆ 2 ಚರಣನೂ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಪಲ್ಲವಿ ಎವ್ರಿ ಟೈಮ್ ನನಗೇನೋ ಐ ವಾಸಂಟ್ ಹ್ಯಾಪಿ ದ್ಯಾಟ್ ಮಚ್. ಲೆಟ್ ಅಸ್ ಸಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಉದಯ್ ಅವರು. ಸೊ ಉದಯ್ ಅವರು ಹಾಡ್ತಾ ಇರುವಂತಹ ಹಾಡು ಚೈತ್ರದ ಕುಸುಮಾಂಜಲಿ ಅನ್ನುವಂತಹ ಸೂಪರ್ ಹಾಡು. ಸೊ ಈ ಹಾಡನ್ನು ಉದಯ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಉದಯ್. ಚೈತ್ರದ ಕುಸುಮಾಂಜಲಿ, ಆ ಚೈತ್ರದ ಕುಸುಮಾಂಜಲಿ, ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ನಿಸಗ ಸಗಮ ಗಮ ಪಸನಿ ಪಮ ಪಗ, ಪಂಚಮ ಸ್ವರದಲ್ಲಿ ಪ್ರೌಢ ಕೋಗಿಲೆಯ ಕರೆಯೇ ಮನೋಲ್ಲಾಸ, ಅಮೃತ ವರ್ಷಿಣಿ ಕರೆಯೇ ಮನೋಲ್ಲಾಸ, ಅಮೃತ ವರ್ಷಿಣಿ ಚೈತ್ರದ ಕುಸುಮಾಂಜಲಿ, ಪಮಗ ಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಬೇಸಿಗೆಯು ಬಂದ ಅತಿಥಿಯಾಗಿ ವಿರಹಿಣಿ ಉನ್ಮಾದ ಹೂ ಸೇರಿತಾಗೆ, ಗಗಗ ದಸನಿದ ಮಗ ಸರಿಗದಾದ ಸಾಸ ಗಮಾದ ಮದಸ. ಬೇಸಿಗೆಯು ಬಂದ ಅತಿಥಿಯಾಗಿ ವಿರಹಿಣಿ ಉನ್ಮಾದವು ಸೇರಿಸಾಗೆ, ಮಳೆಹನಿಯ ತಾಳ ಗುಡುಗಿನ ಸಮ್ಮೇಳ, ಮಳೆಹನಿಯ ತಾಳ ಗುಡುಗಿನ ಸಮ್ಮೇಳ, ವರ್ಷದ ಋತು ಕನ್ನಿಕೆ ಕೇಳಿ ಹಾಡು, ನರ್ತನಕ್ಕೆ ಕೀರ್ತನಕ್ಕೆ ನಾಟ್ಯ ಕಲಾ ಭಾರತಿಗೆ ಚೈತ್ರದ ಕುಸುಮಾಂಜಲಿ, ಪಮಗ ಸನಿ ಸಗಮ ಚೈತ್ರದ ಕುಸುಮಾಂಜಲಿ. ಜೌವನದ ಹೆಣ್ಣ ಕಣ್ಣೋಟದಂತೆ ಶರದೃತು ಕಾವೇರಿ ಯಾಹಾಗೆ ತಾಗೆ, ಗದದ ದಸನಿದ ಮಗ ಸರಿಗದಾದ ಸಾಸ ಗಮಾದ ಮದಸ. ಜೌವನದ ಹೆಣ್ಣ ಕಣ್ಣೋಟದಂತೆ ಶರದೃತು ಕಾವೇರಿ ಯಾಹಾಗೆ ತಾಗೆ, ಹಿಮಜಲದಾಹ್ವಾನ ಸುಮಶರ ಸಂಧಾನ, ಹಿಮಜಲದಾಹ್ವಾನ ಸುಮಶರ ಸಂಧಾನ, ವರ್ಷದ ಋತು ಕನ್ನಿಕೆ ಕೇಳಿ ಹಾಡು, ನರ್ತನಕ್ಕೆ ಕೀರ್ತನಕ್ಕೆ ನಾಟ್ಯ ಕಲಾ ಭಾರತಿಗೆ ಚೈತ್ರದ ಕುಸುಮಾಂಜಲಿ, ಆ ಚೈತ್ರದ ಕುಸುಮಾಂಜಲಿ. ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಒಂದು ಮಟ್ಟಕ್ಕೆ ಅದನ್ನು ನಿಭಾಯಿಸಿದ್ದೀರಾ. ಯಾಕಂದರೆ ಐ ಫೆಲ್ಟ್ ಸಾಂಗ್ ತುಂಬ ಫಾಸ್ಟ್ ಇದೆ. ಸೊ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜಡ್ಜ್ ಮಾಡೋದ್ರೊಳಗೆ ಇನ್ನೊಂದು ಲೈನು ಬಂದ್ಬಿಡತ್ತೆ. ಆ್ಯಂಡ್ ಹಾಗಾಗಿ ಗುಡ್ ಮ್ಯಾನೇಜ್ ಮಾಡಿದ್ದೀರಾ. ಪಿಚ್ಚಿಂಗ್ ಎಲ್ಲ ಸ್ವಲ್ಪ ಏನಿದ್ರು, ಬಟ್ ಯು ಹ್ಯಾವ್ ಮ್ಯಾನೇಜ್ಡ್ ಗುಡ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಟೋಟಲ್ ಆಗಿ 6 ಜನ ಕಂಟೆಸ್ಟೆಂಟ್ ನಲ್ಲಿ ಈಗ ಯಾರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಂತ ನೋಡುವಂತಹ ಟೈಮ್. ಸ್ವಲ್ಪ ಟಫ್ ಟೈಮ್, ಸ್ವಲ್ಪ ಹೆದರಿಕೆಯ ಟೈಮ್ ನಮ್ಮ ಕಂಟೆಸ್ಟೆಂಟ್ ಗಳಿಗೆ. ಸೊ ನಮಗೂ ಗೊತ್ತಾಗುತ್ತೆ ಯಾರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರಂತ. ಸೊ ಓವರ್ ಟು ಜಡ್ಜಸ್. ಈ ರೌಂಡಲ್ಲಿ ಎಲ್ಲೂ ಚೆನ್ನಾಗಿ ಆಡಿದ್ದಾರೆ.
ಪಲ್ಲವಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಹಾಡಿದ್ರು ಈ ರೌಂಡಲ್ಲಿ. ಉಳಿದಿದ್ದು ಎಕ್ಸ್ಪೆಕ್ಟೇಷನ್ ಲಾಸ್ಟ್ ರೌಂಡ್ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಈ ರೌಂಡಿಗೆ ಆ ಎಕ್ಸ್ಪೆಕ್ಟೇಷನ್ ಬಂದಿಲ್ಲ. ಎಲ್ಲರದ್ದು ಒಂದೇ ಪ್ರಾಬ್ಲಮ್ ಇದ್ದಿದ್ದು ಪಿಚ್ ಜಾಸ್ತಿ. ಎಲ್ಲರೂ ಪಲ್ಲವಿ ಚೆನ್ನಾಗಿ ಆಡಿದ್ದಾರೆ. ಚರಣದಲ್ಲಿ ಹಂಬಲ್ ಅಂದರೆ ಎಲ್ಲ ಶ್ರುತಿ ಬಗ್ಗೆ ಪ್ರಾಬ್ಲಮ್ ಇತ್ತು. ಒಂದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ ಏನು ಅಂತ. ಬಟ್ ಇದರಲ್ಲಿ ಅಫ್ಕೋರ್ಸ್ ಪಲ್ಲವಿ ನಿಮ್ಮ ಲೆಫ್ಟಿಗೆ ಬನ್ನಿ, ನೀವು ಆಲ್ರೆಡಿ ಇನ್ ಆಗಿದ್ದೀರಾ. ಇದರಲ್ಲಿ ಇಬ್ಬರನ್ನ ಸೇಫ್ ಝೋನ್ಗೆ ಹಾಕ್ತಾ ಇದ್ದೀವಿ. ಉಳಿದ ಮೂವರು ಡೇಂಜರ್ ಝೋನಲ್ಲಿ ಇರ್ತೀರ. ಆಮೇಲೆ ಇದು ಮುಗಿದ ನಂತರ ಸೂನ್ ಆಫ್ಟರ್ ದ ಕಾಂಪಿಟೇಷನ್ ಬೇರೆ ಕ್ಯಾಂಡಿಡೇಟ್ಸ್ ಕಂಪೇರ್ ಮಾಡಿ 6 ಜನನ ಒಳಗೆ ತಗೋತಾ ಇದ್ದೀವಿ. ಅದರಲ್ಲಿ ಬರ್ತಾರೆ ನೋಡೋಣ. ಇದರಲ್ಲಿ ದಿನಕರ್ ಆ್ಯಂಡ್ ಸಾಯಿ ರೂಪ ಆರ್ ಸೇಫ್ ನಾವು. ಸೊ 3 ಜನ ಸೇಫ್ ಆಗಿದ್ದೀರಾ. ಉಳಿದ 3 ನೆಕ್ಸ್ಟ್ ಈಗ ಬೇರೆಯವ್ರಿಗೆ ಕಂಪೇರ್ ಮಾಡಿ ನಿಮ್ಮ ಸಿಂಗಿಂಗ್ ನೋಡಿಕೊಂಡು ಒಂದು 6 ಜನನ ಒಳಗಾಗ್ತಾ ಇದ್ದೀವಿ. ಅದರಲ್ಲಿ ಬರ್ತೀರಿ ನೋಡೋಣ. ಸೊ ಆಲ್ ದಿ ಬೆಸ್ಟ್ ಫಾರ್ ನಾವು. ಲಾಸ್ಟ್ ರೌಂಡಲ್ಲಿ 21 ಜನ ಡೇಂಜರ್ ಝೋನ್ ಅಂದರೆ ಸೇಫ್ ಝೋನ್ ಅಲ್ಲದೆ ಇರೋ ಝೋನಿಗೆ ಹೋಗಿದ್ದಾರೆ. ಇದರಲ್ಲಿ 6 ಜನನ ನಾವು ಸಿಲೆಕ್ಟ್ ಮಾಡಿ ಮತ್ತೆ ಕಾಂಪಿಟೇಷನ್ ಒಳಗೆ ತರ್ತೀವಿ ಅಂತ ಹೇಳಿದ್ದೀವಿ. ಬಟ್ ಈಗ ದ ಸಮ್ ಚೇಂಜ್, ಸ್ಮಾಲ್ ಚೇಂಜ್. 6ರ ಬದಲಿಗೆ 7 ಜನನ ತರ್ತಾ ಇದ್ದೀವಿ. ಡೇಂಜರ್ ಝೋನಲ್ಲಿದ್ದ 7 ಜನ ಸಿಂಗರ್ಸು, ಅವರು ಒಬ್ಬೊಬ್ಬರಾಗಿ ನಾನು ಹೆಸರು ಕರಿತೀನಿ, ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ಅನ್ವಿತ್, ಮಿಸ್ಟರ್ ಭಾರ್ಗವ್ ಆಚಾರ್ಯ, ಮಿಸ್ಟರ್ ಹರೀಶ್, ಮಲ್ಲಿಕಾರ್ಜುನ, ನಂದಿನಿ, ಸಂತೋಷ್, ಸೌರಭ್. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ಕಾಂಪಿಟೇಷನ್ ಇನ್ನೂ ಮುಂದುವರಿತಾ ಇದ್ದೀರಾ. ಇದನ್ನು ಚೆನ್ನಾಗಿ ಮಾಡಿದರೆ ನೆಕ್ಸ್ಟ್ ರೌಂಡ್ ಅಷ್ಟೇ 30% ಫಿಲ್ಟ್ರ್ ಆಗ್ತಾ ಇರುತ್ತೆ. ಸೊ ಬೇಸರ ಆಗೋದಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಾಂಗ್ ಸೆಲೆಕ್ಷನಲ್ಲಿ ಕೆಲವೊಮ್ಮೆ ತಪ್ಪು. ಈಗ ಲಾಸ್ಟ್ ಇದರಲ್ಲೂ ಚೆನ್ನಾಗಿ ಹಾಡಿದ್ರು, ರಾಂಗ್ ಸೆಲೆಕ್ಷನಲ್ಲಿ ಪಿಚ್ಚಿಂಗ್ ಅಂದರೆ ನಾವು ಮಾಡುವಾಗ ಆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸಲ್ಲಿ ನೋಡಿ ಜಡ್ಜ್ ಮಾಡ್ತೀವಿ. ಸೊ ಮಿಸ್ಟೇಕ್ ಆದರೆ ನಮಗೂ ಕಷ್ಟ ಆಗುತ್ತೆ. ನೀವು ಜನ ಬೇರೆಯವರು ಒಳ್ಳೆ ಸಿಂಗರ್ಸೇ ಲಾಸ್ಟಲ್ಲಿ ರೌಂಡಲ್ಲಿ ಒಳಗಿದ್ರು. ಬಟ್ ಈ ಸಲ ಮತ್ತೆ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ, ಜನ ಕಮ್ಮಿ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಒಂದು 30% ಕಳ್ಕೊತೀವಿ. ಆಮೇಲೆ ಜಾಸ್ತಿ ಕಾಂಪಿಟೇಷನ್ ಪಕ್ಕ ಒಂದು ಶೇಪಿಗೆ ಬರ್ತಾ ಇರುತ್ತೆ. ಸೊ ಅಷ್ಟರವರೆಗೆ ಇಟ್ ಈಸ್ ಜಸ್ಟ್ ಫಿಲ್ಟ್ರಿಂಗ್. ಈಗ ಬಂದವರಿಗೆ ಕಂಗ್ರ್ಯಾಚುಲೇಷನ್ಸ್, ಡೂ ವೆಲ್, ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ರೌಂಡ್. ಆಲ್ ದಿ ಬೆಸ್ಟ್. ವೀಕ್ಷಕರೇ, ಸೆಲೆಕ್ಷನ್ ರೌಂಡ್ ಅಂತೂ ಮುಗೀತು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸುತ್ತಿಗೆ. ಯಾಕಂತ ಹೇಳಿದ್ರೆ ಇನ್ನಷ್ಟು ಕಾಂಪಿಟೇಷನ್ ಟಫ್ ಆಗುತ್ತಾ ಹೋಗುತ್ತೆ. ಸೂಪರ್ ಸಿಂಗರ್ ಸೀಸನ್ 2 ಅಂತ ಹೇಳಿದ ತಕ್ಷಣ ಆಬ್ವಿಯಸ್ಲಿ ಕಾಂಪಿಟೇಷನ್ ಸ್ಪಿರಿಟ್ ಅಂತೂ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಬಟ್ ಯಾರು ಸೆಲೆಕ್ಟ್ ಆಗಿಲ್ಲ, ಯಾರು ಬೇಸರ ಪಡ್ಕೊಳ್ಬೇಡಿ. ಸೊ ಡೇಂಜರ್ ಝೋನ್ ಅಲ್ಲಂತೂ ಇರ್ತೀರಾ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಮುಂದಿನ ಸುತ್ತುಗಳಿಗೆ ಅಂತ ಹೇಳ್ತಾ, ನಮ್ಮ ಎಲ್ಲ ವ್ಯೂವರ್ಸ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಸಪೋರ್ಟ್. ನಿಮ್ಮ ಒಂದು ಸಪೋರ್ಟ್ ಹೀಗೇನೆ ಕೊಡ್ತಾ ಇರಿ. ಅಂಡ್ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಅಂಡ್ ಇವತ್ತಿನ ಎಪಿಸೋಡ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ಸುತ್ತಿನ ಜೊತೆಗೆ ಕಂಟೆಸ್ಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಸೂಪರ್ ಸಿಂಗರ್
Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್.